ಉಡುಪಿಯ ಕಾಪು ಶ್ರೀ ಹೊಸ ಮಾರಿಗುಡಿಯಲ್ಲಿ ಅದ್ದೂರಿಯಾಗಿ ಬ್ರಹ್ಮಕಲಶೋತ್ಸವ ನಡೆಯುತ್ತಿದೆ. ಹಾಗಿದ್ರೆ ಈ ದಿನದ ಬ್ರಹ್ಮಕಲಶೋತ್ಸವದ ವಿಶೇಷತೆಯನ್ನು ನೋಡೋಣ. ಉತ್ಸವ ಬ್ರಹ್ಮಕಲಶೋತ್ಸವ ಕಾಪು ಮಾರಿಯಮ್ಮನಿಗೆ ನಮ್ಮನು ಪೊರೆವ ತಾಯಿಗೆ ಉತ್ಸವ ಬ್ರಹ್ಮಕಲಶೋತ್ಸವ ಉತ್ಸವ ಬ್ರಹ್ಮಕಲಶೋತ್ಸವ ಕಾಪು ಮಾರಿಯಮ್ಮನಿಗೆ ನಮ್ಮನು ಪೊರೆವ ತಾಯಿಗೆ ಉತ್ಸವ ಬ್ರಹ್ಮಕಲಶೋತ್ಸವ. ಹತ್ತು ದಿನಗಳ ಕಾಲ ನಡೆಯುವ ಈ ಮಹೋತ್ಸವದ ವೇಳೆ ಪ್ರತಿದಿನ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ. ಅನ್ನ ಸಂತರ್ಪಣೆಗೆಂದು ಹೊರೆಕಾಣಿಕೆಯನ್ನು ಭಕ್ತರು ನೀಡುತ್ತಿದ್ದಾರೆ. ಇದೀಗ ಎಲ್ಲಾ ಸಮುದಾಯಗಳ ಜೊತೆಗೆ ಮುಸ್ಲಿಮರು ಕೂಡ ಹೊರೆಕಾಣಿಕೆ ಸಮರ್ಪಿಸಿದ್ದಾರೆ. ಕಾಪು ತಾಲೂಕಿನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ಮುಸ್ಲಿಂ ಸಮುದಾಯದವರು ಈ ಮೂಲಕ ಮಾರಿಗುಡಿಯ ಬ್ರಹ್ಮ ಕಲಶೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಮುಸ್ಲಿಂ ಸಮುದಾಯದವರು ಹೊರೆಕಾಣಿಕೆ ನೀಡುವ ಮೂಲಕ ಹೊಸ ಸೌಹಾರ್ದದ ಸಂದೇಶ ಸಾರಿದ್ದಾರೆ. ಅಂದಾಜು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಪು ಹೊಸ ಮಾರಿಗುಡಿಯ ಮೊದಲ ಹಂತದ ದೇವಾಲಯ ಅಭಿವೃದ್ಧಿ ಕಾರ್ಯ ನಡೆದಿದೆ. ಬ್ರಹ್ಮಕಲಶೋತ್ಸವ ಉತ್ಸವ ಬ್ರಹ್ಮಕಲಶೋತ್ಸವ ಕಾಪು ಮಾರಿಯಮ್ಮನಿಗೆ ನಮ್ಮನು ಪೊರೆವ ತಾಯಿಗೆ ಉತ್ಸವ ಬ್ರಹ್ಮಕಲಶೋತ್ಸವ. ಕಾಪು ಮಾರಿಯಮ್ಮನ ದೇವಸ್ಥಾನ ಕಾಪು ಸೀಮೆ ಪಂಡ ಇಡೀ ಜಗತ್ತಿನ ಮಲ್ಲ ಒಂದು ವಿಶೇಷವಾದ ವಿಷಯ. ನೆಟ್ ಜಾತಿ ಭೇದ ಭಾವನೆ ಎರೆಗ್ಲ ಇಜ್ಜಿ ಆಂಡ ಇತ್ತೆ ಬೇತೆ ಬಂದ ಉಂಡು ಆಂಡ ಆ ವಿಷಯ ನಮ್ಮ ಪೋರ ಬಲ್ಲಿ ಆಂಡ ಪೋಪನಗರ ಪೋಪೆ ಆ ವಿಷಯ ಮಂಡೆ ಪಾಟಲ ಬಲ್ಲಿ ದೇವರಿಗೆ ಒಬ್ಬರು ಮಂತ್ರ ದೇವರ ಮಾತಲ್ಲ ಒಂಜೆ ಅಂಚ ದಿಕ್ನಾಗ ಎಂಕುಲು ಮುಸ್ಲಿಂ ಬಾಂಧವರು ಅಥವಾ ಹಿಂದುಲ್ಲವಾಡು ಎಂಕುಲು ಈ ವರ್ಷದ ಪೇಂಟೆಡ್ ಬೇರೆ ಮಲ್ತಂದುಲ್ಲ ದೇವರ ದಯಟ್ಟು ಎಂಕಲ ಹಿಂದುಲಿಗೆ ಸಿಕ್ಕುನಾಥ ಬೇರೆ ಎಂಕಲ ಜಾತಿಲಕ್ಕೆ ಎಂಗ್ಲಿ ಬರ್ಪುಜಿ ಆತ ಎಂಗ್ಲಿಗೆ ಮಾತಲ್ಲ ತೆಗೆದು ಪ್ರತಿ ದೇವಸ್ಥಾನದ ಪ್ರತಿಯೊಂದು ಜಗ್ಲ ಎಂಗ್ಲಿಗೆ ಬೇರೆ ಬರ್ಕೊಂಡು ಅಮ್ಮನ ಅನುಗ್ರಹ ಹಿಡಿದು ಅಂಚೆನ ತುಂಬಗ್ಲ ನೋಡ್ಕೊಂಡು ಬಂದು ನಾನು ಮಾತಲ್ಲ ನಿಗದನ್ನೇ ಕೇಳ ಮಾತು ಸೇರಿದು ಒಂದು ಮಾತೆಲ್ಲ ಒಂದು ನುಪ್ಪಕ್ಕೋಸ್ಕರ ಒಂದು ಅರಿ ಕೊರ್ಪನ ಬಂದು ಗುಣಸ್ವಂತ ಬೋರ್ಡ್ ಬಂದ